ನಮಸ್ತೆ ವೀಕ್ಷಕರೇ, ಕಿರಿಕಿರಿ ಮಸ್ಕರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಪ್ರತಿ ಸಂಡೇ ಕೂಡ ನಾನು ಬಂದೇ ಬರ್ತೇನೆ. ಸ್ವಲ್ಪ ಕಿರಿಕಿರಿ ಮಾಡಲಿಕ್ಕೆ. ಆ್ಯಂಡ್ ನಮ್ಮ ವಾಟ್ಸಪ್ ನಂಬರ್ ಕೂಡ ಇದೆ. ಆ ವಾಟ್ಸಪ್ ನಂಬರ್ಗೆ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್, ರಿಲೇಟಿವ್ಸ್ ಯಾರ ನಂಬರನ್ನು ಕೂಡ ಕಳಿಸ್ಬೋದು ಪ್ರ್ಯಾಂಕ್ ಮಾಡಲಿಕ್ಕಿದ್ರೆ. ಓಕೆ, ಸೊ ವಿತ್ ಕಾನ್ಸೆಪ್ಟ್ ಇದ್ದರೆ ಚೆನ್ನಾಗಿರುತ್ತೆ. ಯಾಕಂದರೆ ನಿಮ್ಮ ಓನ್ ಕಾನ್ಸೆಪ್ಟ್ ಅದರ ಮೇಲೆ ಒಂದು ಸ್ವಲ್ಪ ಡೆವಲಪ್ ಮಾಡ್ತೇವೆ. ಆ್ಯಂಡ್ ನಿಮ್ಮ ಓನ್ ಡೆವಲಪ್ ಈ ಕಾನ್ಸೆಪ್ಟ್ ಯಾಕೆ ನಾವು ಇರಬೇಕು ಅಂದರೆ ಸ್ವಲ್ಪ ಈಸಿ ಆಗುತ್ತೆ. ಯಾಕಂದರೆ ನಿಮ್ಮಲ್ಲಿ ನಿಮ್ಮ ಫ್ರೆಂಡ್ಸು ತುಂಬ ಕ್ಲೋಸ್ ಇರ್ಬೋದು, ಏನೆಲ್ಲ ಸಿಚುವೇಶನ್ ಆಗಿರ್ಬೋದು ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ನಿಮ್ಮ ಓನ್ ಸಿಚುವೇಶನ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಸಿಚುವೇಶನ್ಸ್ ಇದ್ದರೆ, ಒಂದು ಕಾನ್ಸೆಪ್ಟ್ಸ್ ಇದ್ದರೆ ಕಳಿಸ್ಬೋದು. ಸೊ ಏನು ನಮಗೆ ಕಾನ್ಸೆಪ್ಟ್ ಗೊತ್ತಿಲ್ಲ ಸರ್, ಏನಾದರೂ ಒಂದು ಮಾಡಿ ಅಂತ ಹೇಳಿದ್ರು ಕೂಡ ನಾವು ಆ ಕಾನ್ಸೆಪ್ಟ್ ಬೇರೆ ಏನಾದರೂ ಒಂದು ಕಾನ್ಸೆಪ್ಟ್ ಮಾಡ್ತೇವೆ. ಅದಕ್ಕಿಂತ ಮುಂಚೆ ನಿಮಗೆ ಇನ್ಫಾರ್ಮ್ ಮಾಡ್ತೇವೆ. ಓಕೆ, ಸೊ ನೋಡೋಣ ಇವತ್ತಿನ ಎಪಿಸೋಡ್ನಲ್ಲಿ ಎಷ್ಟು ಜನರಿಗೆ ನಾವು ಪ್ರ್ಯಾಂಕ್ ಮಾಡ್ತೇವೆ ಅಂತ. ಬನ್ನಿ. ಓಕೆ ವೀಕ್ಷಕರೇ, ಈಗ ಯಾರಿಗೆ ಪ್ರ್ಯಾಂಕ್ ಮಾಡಬೇಕಂದ್ರೆ ಪವನ್. ಸೊ ಇವರ ನಂಬರ್ ಕೊಟ್ಟಿರೋದು ಮಂಜು ಫ್ರಮ್ ಹಾವೇರಿ. ಸೊ ಹಾವೇರಿಯಿಂದ ನಂಬರನ್ನು ಕಳಿಸಿದ್ದಾರೆ. ಸೊ ಸೂಪರ್. ಆ್ಯಂಡ್ ಅವರು ಹೇಳಿದ್ದಾರೆ ಏನಂದರೆ, ನಮ್ಮ ಪವನ್ ಅವರು ಫಸ್ಟ್ PUC ಕಲಿತಿದ್ದಾರೆ, ಬಟ್ ಪಾರ್ಟ್ ಟೈಮ್ ಆಗಿ ಪೇಂಟಿಂಗ್ ಕೆಲಸವನ್ನು ಮಾಡ್ತಾರೆ. ಸೊ ಪೇಂಟಿಂಗ್ ಅಂದರೆ ಮನೆ ಪೇಂಟ್ಸು. ಸೊ ಏನಾದರೂ ಅದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾತಾಡಿ ಅಂತ ಹೇಳಿದ್ದಾರೆ. ಸೊ ಪವನ್ ಅವ್ರಿಗೆ ಏನಂದರೆ ಕಾನ್ಸೆಪ್ಟ್ ಏನಿಲ್ಲ, ಒಂದು ಸಿಂಪಲ್ ಆಗಿರುವ ಒಂದು ಕಾನ್ಸೆಪ್ಟು. ಯಾಕಂದರೆ ಒಂದು ಮನೆಗೆ ಪೇಂಟ್ ಕೊಡಲಿಕ್ಕಿದೆ. ಸೊ ಬಾ ಮಾರೆಯ ಎಷ್ಟು ನಿನ್ನ ಸಂಬಳ ಅಂತ. ಸೊ ಸಂಬಳ ಎಷ್ಟು ಅಂದರೆ ಅವ್ರು ಎಷ್ಟು ಹೇಳ್ತಾರೆ ನಮ್ಗೆ ಕೂಡ ಗೊತ್ತಿಲ್ಲ. ಸೊ ನೋಡೋಣ, ಅದರ ಮೇಲೆ ಡಿಪೆಂಡ್ ಆಗುತ್ತೆ ಈ ಒಂದು ಕಾನ್ಸೆಪ್ಟ್. ಸೊ ಪವನ್ ಅವರು ಯಾವ ಥರ ಪ್ರ್ಯಾಂಕ್ ಆಗ್ತಾರಂತ ಬನ್ನಿ. ಹಲೋ, ಪವನಾ? ಪವನಾ? ಎಲ್ಲಿದ್ರಿ ಈಗ? ಅಲ್ಲ ಎಲ್ಲಿದ್ದೀರಿ ಈಗ ನೀನು? ಹಲೋ, ಪವನ್ ಅಲ್ಲ? ಏನ್ ಗೊತ್ತಾ, ಈಗ ನಾನು ಪೇಂಟ್ ಅಂಗಡಿಯಿಂದ ಕಾಲ್ ಮಾಡ್ತಿದ್ದೆಪ್ಪ. ಹಲೋ, ಪೇಂಟ್ ಅಂಗಡಿಯಿಂದ ಕಾಲ್ ಮಾಡ್ತಿದ್ದೆ. ಏನ್ ಗೊತ್ತಾ, ಈಗ ನಾಳೆ ಒಂದು ಪೇಂಟ್ ಕೊಡ್ಲಿಕ್ಕಿತ್ತು ಒಂದು ಮನೆಗೆ. ಆಯ್ತಾ, ಹೋಗ್ತೀಯಾ? ಹೋಗ್ತೀನಿ ನಾ. ಪೇಂಟ್ ಕೊಡ್ಲಿಕ್ಕಿತ್ತು ನಿಂಗೆ, ಹೋಗ್ತೀಯಾ ಅಂತ ಕೇಳಿದ್ದು. ಅಲ್ಲೇ ನಿಮ್ ಮನೆ ಆಚೆ ಒಂದು ಊರಲ್ಲಿ ಒಂದು ಮನೆಗೆ ಪೇಂಟ್ ಕೊಡ್ಲಿಕ್ಕಿತ್ತು. ಅದ್ ನಿಮ್ ನಂಬರ್ ಕೊಟ್ಟ ಅವ್ನು ರಮೇಶ. ರಮೇಶ ನಿಮ್ ಮನೆ ನಿಮ್ ಫ್ರೆಂಡ್? ನಮ್ ಫ್ರೆಂಡ್ ಯಾರು ಹೇಳು? ರಮೇಶ ನಂಗೆ ಗೊತ್ತಿಲ್ಲ. ಅವನು ಸಿರ್ಸಿಯಿಂದ ರಮೇಶ್ ಕೊಟ್ಟ ನಿಂದ ನಂಬರ್. ಸಿರ್ಸಿ ಅಂಗಡಿ ಇತ್ತಲ್ಲ, ಅಲ್ಲಿಂದ. ಆಯ್ತಾ, ಪೇಂಟ್ ಹೋಗ್ತಾನೆ ನಾಳೆ. ಎಷ್ಟು ಸಂಬಳ ಎಷ್ಟಿಂದ? ಅಲ್ಲ ಅಣ್ಣ, ನೀನ್ ಏನ್ ಗೊತ್ತಾ, ಎಷ್ಟು ಪೇಮೆಂಟ್ ತಗೊಳ್ತಿ ಹೇಳ ಮರ? 450 ರೂಪಾಯಿ ತಗೊಂತೇನೆ. ಓ 450 ಜಾಸ್ತಿ ಆಯ್ತು ಮರ. 250 ಆದ್ರೆ ಬಾ ಮರ. 250 ಏದ ಒಳ್ಳೆ. ಏನ್ ಗೊತ್ತಾ, ನೀನು ಇಲ್ಲಿ 250 ಮಾಡು. ಅದು ಡೈಲಿ ಪೇಂಟ್ ಇದ್ದೆ ಒಂದು 10-15 ದಿನ. ಯಾವ್ದು 450 ಆಗಲ್ಲಣ್ಣ. ಇಲ್ಲಿ ನೋಡು, ಅಲ್ಲಿ 250 ಆಗಾದ್ರ ನೋಡೋಣ. ಬತ್ತ್ಯಾ? ಒಂದು ಕ್ವಾರ್ಟರ್ ಕೊಡೋಣ. ತೊಂದ್ರೆ ಇಲ್ಲ, ಒಂದು ಬಿಯರ್ ಕೊಡು. ಬಿಯರ್ ಹಾಕ 250 ಕೊಟ್ಟ ಒಂದು ಬಿಯರ್ ಕೊಡ್ತಾ. ಆಯ್ತಾ? ಯಾವ್ದು? ಬಾರೆ ಬೋನ. ಒಂದು 15 ದಿವಸ ಕೆಲ್ಸ ಇತ್ತ, ಮತ್ತೆ ಇಲ್ಲಿ ಉಳ್ಕೊಳ್ಬಹುದು. ಊಟ ಎಲ್ಲ ನಮ್ದೆ. ಬಾ ಮರೆ. ನಾನ್ ನಿನ್ ನಂಬ್ಕೊಂಡಲ್ಲಿ ಪೇಂಟ್ ಹೋಯಿಸ್ಕೊಂಡಿದ್ದೇನೆ. ನನ್ನ ಬಿರಿಯಾನಿ ತಿಂತೀಯಾ? ಒಂದ್ ಸೆಕೆಂಡ್, ಅಲ್ಲಿ ಹುಡುಗ ಜೊತೆಗೆ ಅರ್ಧ ಗಂಟೆ ಬಿಟ್ಟು ಫೋನ್ ಹಚ್ತೇನೆ. ಅಲ್ಲ, ನೀನ್ ಏನ್ ಗೊತ್ತಾ, ನೀನ್ ಈ ತರ ಮಾತಾಡ್ಬೇಡ. ನಾನ್ ನಿನ್ನ ನಂಬ್ಕೊಂಡಲ್ಲಿ ಪೇಂಟ್ ಹೋಯಿಸ್ಕೊಂಡಿದ್ದೇನ. ಅಲ್ಲ, ನೀನ್ ಈ ತರ ಮಾಡಿದ್ರೆ ಹೇಗಣ? ಹಲೋ, ಏನ ಇದು ಮಾತಾಡದ್ ನೀನು ಒಂದು ಜವಾಬ್ದಾರಿ ಇರುವಂತಹ ಪೇಂಟರ್ ಗೊತ್ತಿತ್ತ? ಅಲ್ಲ ಹೇಳೋಣ. ಅಲ್ಲ, ಏನ್ ನೀ ಬತ್ತೇ ಇಲ್ಲ?
ಅಣ್ಣ ಬತ್ತೀಯಾ? ಬರೋದಿಲ್ಲ ಅಣ್ಣ. ಏ ಬಾರ್ರಾ, 250 ಕೊಡ್ತೇನೆ ನಾನು. ಆಗಲ್ಲ ಅಣ್ಣ. ಏ ನೀನು ಬರ್ಲಿಲ್ಲ ಅಂದ್ರೆ ಎತ್ಕೊಂಡ್ ಬರ್ತೇನೆ ನಿನ್ನ. ಇಲ್ಲ ಅಣ್ಣ, 450 ಹೇಳಿದ್ನಲ್ಲ, ಏನ್ 450? ಏನ್ 450? ಎಷ್ಟೋ ಜನರಿಗೆ ಮೋಸ ಮಾಡಿದೆ ಈಗ. ಆಯ್ತಾ? 250 ಕೂಡ ಕೊಡಲ್ಲ, ನಾನು ನಿನ್ನ ಎತ್ಕೊಂಡ್ ಬರ್ತೆ. ಏನ ಬತ್ತೀಯಾ? ಆಗಲ್ಲ ಅಣ್ಣ, ಬರೋದಿಲ್ಲ ಬಿಡ. ಏ ಅದು 2 ರೂಮ್ ಇತ್ತು ಮಾರ ಅಷ್ಟೇ. ಮತ್ತೆ ಫ್ಲಾಟ್ ಕಡೆ ಅಣ್ಣ ಹೇಳು. ಯಾವ್ದು ಯಾವ್ದು ಆಗಲ್ಲ? ಆಗಲ್ಲ ಅಂದ್ರೆ ಆಗಲ್ಲ. ಏನಾಗಲ್ಲ ಅಂದ್ರೆ ಆಗಲ್ಲ. ಏನ ಅಲ್ಲ ನೀ ಏನ್ ಮರ ಅಲ್ಲಿ ಹೋದಲ್ಲೆಲ್ಲ ಪೇಂಟ್ ಎಲ್ಲ ಕತ್ಕೊಂಡ್ ಬರ್ತೆ ಅಂತ ಏನದು? ಎಲ್ಲ ಕತ್ಕೊಂಡ್ಬಿಡ್ತೀನಿ, ಎಲ್ಲ ಕತ್ಕೊಂಡ್ಬಂದ್ ಮಾಡ್ತೀನಿ. ಮತ್ತೆ ಇದೆಲ್ಲ ಜಾಸ್ತಿ ಆಯ್ತಲ್ಲ ನಿಂದು. ಏನ ಬಡಿಬೇಕಲ್ಲ? ಯಾವ್ದು ಯಾವ್ದು ಏನ್ ಕುಡ್ತಿದ್ಯಾ ಮರೇ ಮಗನೇ? ಏನ್ ಏನ ಅಣ್ಣ ಏನು? ಹೇಳು. ನೀ ಬತ್ತಿ ಇಲ್ವಾ? ಆಗೋದಿಲ್ಲ. 250 ಬಾ, ಇಲ್ದಿದ್ರೆ ಎತ್ಕೊಂಡ್ ಬರ್ತೆ ನಿನ್ನ. ಬರ್ಬೇಕಲ್ಲ, ಅವಾಗ ಹೇಳ್ತೀನಿ. ನೀನ್ ಏನು ಎಷ್ಟು ತರ ಮಾತಾಡ್ತೀನಿ ನೀನು? ಏನು ಏನು ಮಾಡ್ಬೇಡ. ಏನು ಇನ್ ಅವಾಜಾ? ಏ ಅಡಿಗ್ ಬಿಡ್ತಿಯಲ್ಲಿ. 300 ರೂಪಾಯಿ ಬತ್ತೀಯಾ? 300 ರೂಪಾಯಿಗೆ 350 ಕೊಡ್ತೀಯಾ? 400 ಕೊಡ್ತೀಯಾ? ಬೇಡ 300 ಆದ್ರೆ ಬಾ, ಇಲ್ಲದಿದ್ರೆ ಫೋನ್ ಕಟ್ ಮಾಡ್ತೆ. ಊಟ ನಂದೆ, ರೂಮ್ ನಂದೆ, ಬಿರಿಯಾನಿ ನಂದೆ, ಎಲ್ಲಾ ನಿಂದೆ. ಹೇಳದ್ ಕೇಳೋಣ. ನೀ ನನಗ್ ಕರೆಕ್ಟ್ ಎಲ್ಲಾ ಹೇಳ, ನಾ ಬರ್ತೇನೆ. ಹೌದಾ? ಈಗ ಲಾಸ್ಟ್ ನಾನೊಂದು ರೇಟ್ ಹೇಳ್ತೆ, 300 ಆಯ್ತಾ? ಆಯ್ತು. ಈಗ ನೀ ಯಾರು, ಊರ್ ಯಾವ್ದು, ಅದನ್ನೆಲ್ಲ ಹೇಳ. ಏನ ಮಗನ ನಿನ್ನ ಆಗದಿಂದ ಮಾತಾಡು. ನೀನು ಊರು ಯಾವ್ದು ಅಂತ ಕೇಳಿದ್ರೆ ಯಾಕೆ ಮರ? ಯಾವ ಊರಿಂದ ಮಾತಾಡ್ತಿದ್ಯಾ? ಕರ್ನಾಟಕ. ನಾನು ಕರ್ನಾಟಕದಿಂದ ಮಾತಾಡ್ತೀನಿ. ಏನು ಎಷ್ಟ್ ತರ ಮಾತಾಡ್ತಿದ್ದಿ ನೀನು? ಎಷ್ಟು ಫ್ಯಾನ ನೀನು? ಎಷ್ಟಿನ ಫ್ಯಾನ್ ಅಲ್ಲ, ಏನಿದ್ರು 6 ಅಡಿ ಕಟ್ಟೋ ಸುದೀಪ್ ಫ್ಯಾನ್ ನಾವು. ಹೌದಾ? ಓ, ನೀವ್ ಸುದೀಪ್ ಅವ್ರ ಫ್ಯಾನಾ? ನಾನು ಕೂಡ ಅವ್ರ ಫ್ಯಾನೇ. ನಮ್ಗೆ ಜಗಳ ಬೇಡ ಆಯ್ತಾ? ನಾನು ಕೂಡ ಸ್ಟೀರಿಂಗ್ ಫ್ಯಾನೇ ಆಯ್ತಾ? ನಿನ್ನ ಏನ್ ರೋಪ್ ಇದೆ ಅದೆಲ್ಲ ನನ್ನ ಎದುರು ಇಲ್ಲ. ಅಲ್ಲಿ ಎದುರುಗಡೆ ಒಂದ್ ಮುಂದೆ ಕಾರ್ ನಿಂತಿದಲ್ವಾ, ನೋಡಿದ್ಯಾ? ಎಲ್ಲಿ ಎದುರುಗಡೆ? ಬಾ, ಅಲ್ಲಿ ತುಂಬಾ ಜನ ಇದ್ದಾರೆ ಈಗ. ಒಂದು 2-3 ಜನ ಇದ್ರೊಳಗೆ ನಿನ್ನ ಎತ್ಕೊಂಡು ಹೋಗ್ತಾರೆ ಆಯ್ತಾ? ನಿಂದೆಲ್ಲ ಜೋರಿತ್ತು. ನಾವು ಅಂಗಡಿಯಿಂದ ಕಾಲ್ ಮಾಡುದು, ನೀನ್ ಅಲ್ಲಿ ಪೇಂಟ್ ಎಲ್ಲ ಕತ್ಕೊಂಡೆಲ್ಲ ಹೋಗಿದ್ಯಲ್ಲ, ಕಳ್ಳ ಅಲ್ವಾ ನೀನು? ಕಳ್ಳ ಆಗುವ ನಾನು. ಕಂಪ್ಲೇಂಟ್ ಮಾಡಿದ್ದೇವೆ. ಈಗ ಅಲ್ಲಿ ಎತ್ಕೊಂಡು ಹೋಗ್ತಾರೆ. ರೆಡಿ ಆಗು. ರೆಡಿ ಆಗಿದ್ದೀನಿ ಆಯ್ತಾ? ಮತ್ತೊಂದ್ 4 ದಿನ ಬಿರಿಯಾನಿ ಇಲ್ಲ ನಿಂಗೆ, ಊಟ ಇಲ್ಲ, ಏನಿಲ್ಲ. ನಾ ರೋಡ್ ನಲ್ಲೇ ಇದೀನಿ, ಬಾರ ಕೇಳ್ಮಾರೆ. ಅಲ್ಲಿ ಬಂದ ನೋಡಿ. ಈಗ ನಿನ್ ರೈಟ್ ಸೈಡ್ ಅಲ್ಲಿ ಇದ್ದ ನೋಡು, ವೈಟ್ ಕಲರ್ ಕಾರು. ವೈಟ್ ಕಲರ್ ಕಾರು ಲೆಫ್ಟ್ ಸೈಡ್ ಇದೆ, ರೈಟ್ ಸೈಡ್ ಅಲ್ಲ. ಹೌದಾ? ಹಾಗಾದ್ರೆ ಸ್ವಲ್ಪ ಮಿಸ್ ಆಯ್ತಲ್ಲಿ. ಮಿಸ್ ಅಲ್ಲ, ನನ್ ಕ್ಯಾಮರಾ ಅಲ್ಲಿ ಉಲ್ಟಾ ಕಾಣುತ್ತೆ ನಂಗೆ. ಇಲ್ಲಿ CC ಕ್ಯಾಮರಾ ಇದೆ ನಮ್ ಮೊಬೈಲ್ ಅಲ್ಲೂ. ಓ ಹೌದಾ? ಹೌದೌದು. ನೀನು ಓದಿ ಆಯ್ತಾ? ಇಲ್ಲ ಇಲ್ಲಿ ಅವನ್ ಎದುರುಗಡೆ ಬರ್ತಾ ಇದ್ದಾನಲ್ಲ, ಬಂದ. ಯಾರು ಬರ್ತಾನೆ? ಬಂದಾಯ್ತು ನೋಡು. ಬಂದಾಯ್ತು ನೋಡು. ಹಿಂದ್ಗಡೆ ಒಬ್ಬ ಬಂದ ನೋಡು. ಹಿಂದ್ಗಡೆ ಯಾವನ್ ಬರ್ತಿದ್ದಾನೆ? ಹಿಂದ್ಗಡೆ ಸೈಡ್ ಅನ್ನಲ್ಲಿ ಒಬ್ಬ ಬಂದ ನೋಡು. ನಿಮ್ಮ ಬಲ ಸೈಡ್ ಐತ್ ನೋಡು. ಬಲಾನು ಇಲ್ಲ, ಎಡಾನು ಇಲ್ಲ. ಇಲ್ವಾ? ಇಲ್ಲ. ಪವನ್ ಅವ್ರೆ ನಮಸ್ತೆ. ಹಲೋ ಪವನ್ ಅವ್ರೆ ನಮಸ್ತೆ. ಹೇಳಿ. ಇದು ಸ್ಪಂದನ ಟಿವಿಯಿಂದ ಕಾಲ್ ಮಾಡ್ತಾ ಇದ್ದೇನೆ. ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮದಿಂದ ನಿಮ್ಮನ್ನ ಇಷ್ಟೊತ್ತು ಪ್ರ್ಯಾಂಕ್ ಮಾಡಿದ್ದು. ನಿಮ್ಮ ನಂಬರ್ ಕೊಟ್ಟಿರೋದು ಮಂಜು. ಯಾವ ಮಂಜು? ನಿಮ್ ಊರಿದ್ ಮಂಜು, ಫ್ರೆಂಡು. ಸೊ ಇಷ್ಟೆಲ್ಲ ಮಾಡಿದ್ದು ತಮಾಷೆಗೆ. ಸೊ ಏನು ಬೇಜಾರು ಮಾಡ್ಬೇಡಿ. ಇಲ್ಲ ಬೇಜಾರಿಲ್ಲ. ಓಕೆ. ಸೊ ಏನೋ ಒಂದ್ ಸ್ವಲ್ಪ ಮಾತಾಡಿದ್ವಿ. ಏನಂದ್ರೆ ನೀವು ಪೇಂಟಿಂಗ್ ಹೋಗ್ತಿದ್ದೀರಂತೆ, ಫಸ್ಟ್ PU ಕಲಿತಿದ್ದೀರಂತೆ.
ಹಾ ಸರ್. ಕಲಿತಿದ್ದೀರಾ ನೀವು? ಹಾ ಸರ್. ಹೋಗ್ತಾ ಇದ್ದೀರಾ ಕಾಲೇಜಿಗೆ? ಹಾ ಹೋಗ್ತಾ ಇದ್ದೀನಿ. ಹೌದಾ, ಓಕೆ. ಸೊ ಇದೆಲ್ಲ ಮಾಡಿದ್ದು ಪ್ರ್ಯಾಂಕು ಮತ್ತೆ ತಮಾಷೆಗೆ? ಹಾ ಸರ್, ಗೊತ್ತಾಯ್ತು ನನಗೆ. ಓಕೆ, ಮಂಜು ಅವರು ನಿಮ್ಮ ನಂಬರ್ ಕೊಟ್ಟಿರೋದು? ಹಾ ಹಾ, ನನ್ನ ಕ್ಲೋಸ್ ಫ್ರೆಂಡ್ ಸರ್ ಅವನು. ಓಕೆ ಓಕೆ ಪವನ್ ಅವರೇ, ತುಂಬಾ ಖುಷಿ ಆಯ್ತು ಮಾತ್ರ ಮಾತಾಡಿ. ಹಾ ಸರ್. ಓಕೆ, ಬಾಯ್. ಹಾ ಬಾಯ್ ಸರ್. ಬಾಯ್ ಬಾಯ್ ಬಾಯ್. ಓಕೆ ವೀಕ್ಷಕರೇ, ಈಗ ಯಾರಿಗೆ ಪ್ರ್ಯಾಂಕ್ ಮಾಡಬೇಕಂದ್ರೆ ಅನೀಶ್. ಸೊ ಅನೀಶ್ ಇವರ ನಂಬರ್ ಕೊಟ್ಟಿರೋದು ಆದಿತ್ಯ. ಸೊ ಅನೀಶ್ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಕಾಲೇಜ್ ಕೂಡ ಹೋಗ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಈ ಒಂದು ಏನಾದರೂ ಒಂದು ಟ್ಯಾಲೆಂಟ್ಸ್ ಇದ್ದೇ ಇರುತ್ತೆ ಎಲ್ರಿಗೂ ಕೂಡ. ಸೊ ಇವರಿಗೆ ಏನೋ ಒಂದು ಟ್ಯಾಲೆಂಟ್ಸ್ ಅಂದರೆ 3 ಬೈಕ್ ಇದೆ. ಸೊ 3 ಬೈಕ್ ಕೂಡ ಆಲ್ಟ್ರೇಟ್ ಮಾಡಿದ್ದಾರೆ. ತುಂಬ ಸೂಪರ್ ಆಗಿದೆ ಅಂತ ನಮ್ಮ ಆದಿತ್ಯ ಅವರು ಒಂದು ಕಾನ್ಸೆಪ್ಟನ್ನು ಕಳಿಸಿದ್ದಾರೆ. ಸೊ ಅದರ ರಿಲೇಟೆಡ್ ಆಗಿ ಏನಾದರೂ ಒಂದು ಮಾತಾಡೋಣ ನಮ್ಮ ಅನೀಶ್ ಜೊತೆ. ಸೊ ಅನೀಶ್ ಅವರು ಯಾವ ಥರ ಈ ಒಂದು ಕಾನ್ಸೆಪ್ಟ್ ರಿಸೀವ್ ಮಾಡ್ತಾರೆ ಆ್ಯಂಡ್ ಯಾವ ಥರ ಪ್ರ್ಯಾಂಕ್ ಆಗ್ಬೋದು ಅಂತ ನೋಡೋಣ ಬನ್ನಿ. ಹಲೋ ಹಲೋ, ಅನೀಶ್ ಅತೆ? ಅನೀಶ್ ಅತೆ? ഇവിടെ ഗാഡി ಅಂತೆ ಮಸ್ತ್ ಉಂಡು ಅದೇ ಆಂಜಿ ಪಂಡ ತುಯ್ಯ ಕೆಲವು ಗಾಡಿ ಹಿಡಿರ್ ಪೋಪಿನ ತೊಂದರೆ ಎಡ್ಡ ಸೌಂಡ್ಸ್ ಪೂರ ಉಂಡೈಟ್ ಎಡ್ಡ ಆಲ್ಟ್ರೇಟ್ ಮಲ್ದಾರ ಅದೇ ಅದು ವೆರಿ ಗುಡ್ ಡಿಸೈನ್ಸ್ ಬ್ರೈಟ್ ಅಂಚ ಯಾನ್ ಶೇಖರ್ ಬಂದೆ ಗೊತ್ತಾಂಡೆ ಗೊತ್ತಾನದೆ ಗೊತ್ತಾನೆ ಒಂದಿಟ್ಟು ನಿಖಲು ರೆಂಟ್ ಪೂರ ಕೊರ್ಪರ ಗಾಡಿ ಏತ್ ಗಾಡಿ ಉಂಟು ಸರ್ ಇತ್ತು ಒಟ್ಟು ಟೋಟಲ್? ಹಲೋ ಪಲ್ಲೆ ಪಲ್ಲೆ ಮಕ್ಕರತ್ತೆ ಏನು ಪಂಡ ಇತ್ತೆ ಮಸ್ತ್ ಗಾಡಿ ಉಂಡತ್ತೆ ಎಡ ಏತುಂಡು ಪಲ್ಲೆ ಅವೇ ಮಸ್ತಾಂಡಿರೇಗ ಅವು ಮಸ್ತಾಂಡಿರೇಗ ರಡ್ಡ ಮೂಜ. ಸೊ ಗಾಡಿ ಪೂರ ಡಾಕ್ಯುಮೆಂಟ್ಸ್ ಉಂಡಾ? ಈರ್ ಸತ್ಯ ಪಲ್ಲೆ ಸತ್ಯ ಪಂಡರಡಿ ಇರ್ ಬದುಕಿಯಾರು ಇಜ್ಜಿಂಡ ಅಂತೆ ಮಸ್ತ್ ಪ್ರಾಬ್ಲಮ್ ಆಪುಂಡು ಐಟ್ ಡಾಕ್ಯುಮೆಂಟ್ಸ್ ಉಂಡ ಅನೀಶ್ ಐಟ್ ಡಾಕ್ಯುಮೆಂಟ್ಸ್ ಉಂಡ ಇಜ್ಜ ಪನ್ಲೆ ಪೂರ ಉಂಡೆ ಸತ್ಯ ಪನೋಡು ಸತ್ಯ ಪನೋಡಿರ ಓ ಫ್ಯಾಷನ್ ತಿರ್ಗುನು ಈರ ಆನಮ್ನಿ ಸೌಂಡ್ ಮಲ್ತು ಪರಡೆ ಎಂಚ ಅನೀಶ್ ಈರ ಈರ ಇಂಚ ಪುರ ಪಾತಂಡ ಇಂಚೆ ಅದ ಹಲೋ ಎಕ್ಸ್ಕ್ಯೂಸ್ ಮೀ ಯಾನ ನಿಕಲ ಇಲ್ಲದ ಸೈಡ್ ನೇಬರ್ ಈರ ಈ ನಮ್ನಿ ಸೌಂಡ್ ಮಲ್ತು ಪರಡ ಬಾತೆ ಇಲ್ಲದಕ್ಲಿಗೆ ಉಪದ್ರಬ್ಜಿ ಅನೀಶ್ ಗೊತ್ತಾಡತ್ತೆ ಇರ್ನ ಈ ಒಂದು ಪುರ ಬಿಡ್ಸಿ ಇರ್ನ ಲಾಟ್ಪುಟ್ ಗಾಡಿ ಪುರ ಪತ್ತೊಂದು ಶೋ ಮಲ್ಪ ಮುಡ್ಸಿ ಗೊತ್ತಾಡದೆ ಹಲೋ ಈ ರೀತಿ ಮೂಜಿ ಗಾಡಿ ಡಾಕ್ಯುಮೆಂಟ್ಸ್ ಉಂಡ ಇಜ್ಜಂದ ಎರೆ ಗೊತ್ತು ಸೌಂಡ್ ಪುರ ಮಲ್ತು ಪೋರಾಡ ಇಂಚೆ ಏರ್ ಬಲ್ಲೆ ಏರ್ ಬಲ್ಲೆ ಬಣ್ಣ ಈರ್ ಅನೀಶತೆ ಇಲ್ಲದ ಕಳ್ಳ ಇಲ್ಲದ ಕಳ್ಳ ಅವ್ಲು ಇಲ್ಲಡಿ ಇದು ಜೋರ್ ಪಾತಿರ್ನಾಗ ಇರ್ದಾದ ಎರಡು ಪಾತಿರ್ನಿ ಬಂದ್ ಕೇಳೊಂದಿಲ್ಲ ಐಕ್ ಬನ್ನಿ ಈರ ಒಂಚೂರು ಪಿದೆ ಬಲೆ ಪಿದೆ ಬಲೆ ಪಿದೆ ಬಲೆ ಈ ರೀತಿ ಪಿದೆ ಬಲೆ ಈರ ಎಂಚಿನಿ ಕಲ್ಕುನ ಇಂಜಿನ ಪಿದೆ ಬಲೆ ಬಲೆ ದಾದ ಗೊತ್ತರೆ ವಿಷಯ ದಾದ ನಾನು ಇಂತ ರ್ಯಾಶ್ ಆಪಿನ ದಾಲೆಜಿ ರ್ಯಾಶ್ ರ್ಯಾಶ್ ಈ ಎರಡು ಆಪುನ್ಯ ರ್ಯಾಶ್ ಯಾಂತಾನೆ ನಿನ್ನ ಇಲ್ಲ ಟುಪ್ಪು ತಿನ್ಸುನ ಅನ್ನ ಮೈ ಎಡ ಪಾತಿರ್ನಿ ಬಾಯಿಗೆ ಗೊತ್ತಿಲ್ಲ ಪಾತಿರ್ರೆ ಯಾಂದಲ್ಲ ನಿನ್ ಇಲ್ಲ ಟುಪ್ಪು ತಿನ್ಸುನ ಯಾನ್ ರೋಡ್ ಏತ್ ಸೌಂಡ್ ಮಂತೊಂದು ಬೋತೇನೆ ಏತ್ ಸೌಂಡ್ ಮಂತೊಂದು ಬೋತೆ ದಾಲ್ ಇತ್ತನ ಎದುರು ಬತ್ತು ಪಾತಿರ್ ಈ ಗೋಲ್ ಮಂತ ದಾಲ್ ಪಾತಿರ್ ಅಗತ್ಯ ಈ ವಾಯಿಲ್ಲದೆ ಬನ್ ಅನೀಶ್ ಯಾಂದಲ್ಲ ನಟ ತಿನ್ಮನ ಏನಮೆ ಅನೀಶ್ ಅನೀಶ್ ತಿನ್ನಿಲಕ ಬಂದ್ ಬೋತೆ ಈ ಅನೀಶ್ ಅನೀಶ್ ಹೆಂಗ್ ಮರ್ಯಾದೆ ಕೊರ್ಪನ ಆಗತ್ಯ ನಿನ್ನ ಯಾನ್ ಏತಡೆ ಮರ್ಯಾದೆ ಕೊರಿ ಯಾವ ಮರ್ಯಾದೆ ಹೊಡ್ತು ನೋಡು ಪಿದೈ ಬಲ್ಲ ಏರ್ ನಿನ್ನ ನಮ್ಮಲ್ಲಿ ಪುಂಬೆ ಅನೀಶ್ ರೇ ಪಾತಿರ್ನಗೆಲ್ಲಿ ಪಾತಿರ್ನಗೆಲ್ಲಿ ಮೂಲ ಒಂತೆ ಪೊಲ್ಯೂಷನ್ ಅಂತೆ ಜಾಸ್ತಿ ಆಪಣ ಒಂದು ಆತಿ ಪೊಲ್ಯೂಷನ್ ಹೆಂಗ ಪೊಲ್ಯೂಷನ್ ಮೇ ನಿಕ್ಕ ಅವಳು ಮಲ್ಲ ಸೈಲೆನ್ಸರ್ ಕೊಲ್ಲೋದು ಮಲ್ಲ ಸೈಲೆನ್ಸರ್ ಕೊಲ್ಲರೆ
ವಾ ಗಾಡಿದ ಅವನಿಗೆ ಒಂದು ಇರ್ನ ಬುಲ್ಡೇಸರ್ಗೆ ಬರಬಾರ್ದು ಮಲ್ಲ ಅವೇನು ಕುಲ್ಲಲೆ ಗೊತ್ತಾಡದೆ ಇರ್ನ ಇಂದು ಬರಬಂತೆ ಹಲೋ ಏ ಹಲೋ ಏನ ಒಟ್ರಾಚಿ ಮಾತಾಡ್ತಿ ಗೊತ್ತಾಗದ ಈ ಅಕಡೆ ಒಂದಲ್ಲ ಒಟ್ರಾಚಿ ಮಾತಾಡ್ದಲ್ಲಿ ಎದುರು ಬತ್ ಬಾತೀರಿಯಾ ಈ ಮದ್ದೆ ಫೋನ್ ಮಂತದ ಸಾವು ಬಾತೀರ್ನಿ ಎಕ್ಸ್ಕ್ಯೂಸ್ ಮೀ ಅನೀಶ್ ಯಾನಿಗೆ ಯಾಕಂಚ್ ಮರ್ಯಾದೆ ಕೊರೊಂದುಲ್ಲೆ ಮರ್ಯಾದೆ ಯಾನ್ಲ ಕೊಡ್ತೆ ಫಸ್ಟ್ ಯಾನ್ಲ ಕೊಡ್ತೆ ಈರ್ ತರದ ಕಡಪ ಬಾತೀರ್ನ ಯಾನ್ ಇಂಜಿನ ಬಾತೀರ್ಲಿ ಯಾನ್ ಪೊಲೀಸ್ ಸ್ಟೇಷನ್ ಪಾತ್ರೊಂದುಲ್ಲೆ ಪೊಲೀಸ್ ಸ್ಟೇಷನ್ ಬಾತೀರ್ಲಿ ಓಲ್ಪಡ್ದ ಮತ್ತೆ ಬರೋಡ ಪೊಲೀಸ್ ಸ್ಟೇಷನ್ಗೆ ಇರ್ನ ಮಿತ್ತ ಕೇಸ್ ಪಡೊಂದುಲ್ಲೆ ಎಂಕ್ಲು ಸರ್ ದಾಯಿಗೆ ಬನ್ನಿ ದಾಯಿಗೆ ಕೇಸ್ ಪಾಡ್ನಿ ಬನ್ನಿ ಇರ್ನ ಗಾಡಿಡು ಊಲ ಡಾಕ್ಯುಮೆಂಟ್ಸ್ ಇಜ್ಜಿ ಎನ್ನ ಗಾಡಿ ಡಾಕ್ಯುಮೆಂಟ್ಸ್ ಉಂಟು ಈರ್ ಬೇತ ಗಾಡಿದ ಡಾಕ್ಯುಮೆಂಟ್ಸ್ ತೋಜಾಂಡ ಆಪುಜಿ ಇಜ್ಜಿ ಅಂಚಪುರದ ರಿಜಿಸ್ಟ್ರೇಷನ್ ಮಲ್ದರ ಅನಿಶ್ ರಿಜಿಸ್ಟ್ರೇಷನ್ ಎನ್ನ ಪುದರ್ಗೆ ಮಲ್ದಿಜಿ ಅಂದ ಗಾಡಿ ದಾಯ್ ಮಲ್ದಿಜಾರೆ ದಾಯ್ ಮಲ್ದಿಜಾರೆ ದಾಯ್ ದಾಯ್ ಹಲೋ 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 ದಾದ ಬನ್ನಿ ಸರಿ ಸೀದಾ ಏನಾದ್ರು ದಾದ ಪ್ರಾಬ್ಲಮ್ ಅಂಡ್ ಬನ್ನಿ ಒತ್ತು ಬನ್ನಿ ಪನ್ನೋಡೆ ಬನ್ನಿ ಯಾನ್ ಪಂಡೆ ಬಂದ್ ಬೇಜಾರ ಬೊಕ್ಕಡೆ ಬೇಜಾರ ಸಮಾಧಾನ ಪಾತ್ರ ಇಂಕ್ ತುಲೆ ಯಾನಿದ್ದ ಬಂತದ ಬತ್ತದ ಕಾಲೇಜ್ ಬತ್ತ ಕುಲ್ಲಿನಾದ ಇಂಕ್ ಗೊತ್ತಂದೆ ಇರ್ ದಾದ ಬಂದ್ ಸಮಾಧಾನ ಬರ್ತದೆ ಈರ್ ಜೋರ್ ಬರ್ತೇನೆ ನಾನು ದಾದ ಬಂದ್ ಅದೇ ಕರೆಕ್ಟ್ 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 ಸಮಾಧಾನ ಯಾನ್ಲೆತ ಸಮಾಧಾನ ಮಾಡ್ತದ ಪಾತ್ರ ಒಂದುಲ್ಲ ಸಮಾಧಾನ ಪಾತ್ರ ಒಂದುಲ್ಲ ಈರ್ಲ ಸಮಾಧಾನ ನೋಡ್ಕೆ ನೋಡು ಅವೇ ನಮಸ್ತೆ 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 ಅನೀಶ್ ಯಾನ್ ಕಾರ್ತಿಕ್ ಬಂದ್ ನಮಸ್ತೆ ಕಾರ್ತಿಕ್ ಬಂದ್ ಸ್ಪಂದನ ಟಿವಿ ಹಿಡ್ದು ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮ ಕಾಲ್ ಮಾಡ್ತಂದುಲ್ಲ ಆದಿತ್ಯ ಕೊರ್ನೆ ನಂಬರ್ ಓಕೆ ಸೊ ಇರ್ನ ನಂಬರ್ ಕೊರ್ನಿ ಆದಿತ್ಯ ಅವೇ ಸೊ ಬೇಜಾರ್ ಮಲ್ಪಡ್ಸಿ ಅನೀಶ್ ಬೇಜಾರ್ ಈತ್ ಪೂರ ಮಲ್ತೀನಿ ಎಂಕ್ಲು ಪ್ರಾಂಕ್ ಕೂಲ್ ಅದು ಓಲ ಒಂಜಿ ವಿಷಯ ಗೆತ್ತೊನ್ಲೆ ಓಕೆ ಈತ್ ಪೂರ ಮಲ್ತೀನಿ ಪ್ರಾಂಕ್ ಅಂಡ್ ಬೇಜಾರ್ ಮಲ್ಪಡ್ಸಿ ಕುಡನ್ಸತ್ತೆ ಸಾರಿ ಬರೋದಿಲ್ಲ ಓಕೆ ಸೊ ಓಕೆ ಥ್ಯಾಂಕ್ಸ್ ಎರಡ ಪಾತ್ರದ ಬಾರಿ ಖುಷಿ ಅಂಡ್ ಓಕೆ ಓಕೆ ಬಾಯ್ 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 ಸೊ ವೀಕ್ಷಕರು ಈಗ ಯಾರಿಗಾರು ಪ್ರ್ಯಾಂಕ್ ಮಾಡಬೇಕಂದ್ರೆ ಅಮೂಲ್ಯ ಸೊ ಇವರ ನಂಬರ್ ಕೊಟ್ಟಿರೋದು ಆದಿತ್ಯ ಅವರು ಸೊ ಅಮೂಲ್ಯ ಅವರು ಪಾಪ ಕಾಲೇಜ್ ಹೋಗ್ತಾರೆ ಸೊ ನೋಡ್ಲಿಕ್ಕೆ ಚೆಂದ ಇದ್ದಾರಂತೆ ಆ್ಯಂಡ್ ನೋಡೋಣ ಕಾನ್ಸೆಪ್ಟ್ ಏನಪ್ಪ ಅಂದರೆ ನಾವೊಂದು ಶಾರ್ಟ್ ಫಿಲ್ಮ್ ಮಾಡ್ತಾಯಿದ್ದೇವೆ ಸೊ ಶಾರ್ಟ್ ಫಿಲ್ಮಿಗೆ ನಮಗೆ ಹೀರೋಯಿನ್ ಬೇಕು ಸೊ ನೀವು ಆ್ಯಕ್ಟ್ ಮಾಡಲಿಕ್ಕೆ ನಿಮಗೆ ಆ್ಯಕ್ಟ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅಂತ ಸೊ ನೋಡೋಣ ನಮ್ಮ ಅಮೂಲ್ಯ ಅವರು ಯಾವ ಥರ ಪ್ರ್ಯಾಂಕ್ ಆಗ್ಬೋದು ಅಂತ ಸೊ ಬನ್ನಿ ಅಮೂಲ್ಯ ನಮಸ್ತೆ how are you how are you fine no yeah it's Pradeep here which Pradeep yeah Pradeep Mangalore sorry Pradeep from Mangalore sorry I don't know who are you no I'm your Facebook friend yeah sorry I don't remember you hey Pradeep Amulya where are you now see who are you just tell me that Pradeep from Mangalore okay I don't know Amulya ತೀರ್ಥಹಳ್ಳಿಂದಲ್ವಾ ಓಕೆ ನಾನು ನಿಮ್ಮ ಫೇಸ್ಬುಕ್ ಫ್ರೆಂಡು ಓಕೆ ಸೊ ಏನ್ ಗೊತ್ತಾ ಅಂದ್ರೆ ಈಗ ಫ್ರೀ ಇದ್ದೀರಾ ಮೇಡಮ್ ಮಾತಾಡ್ಬೋದಾ no tell me first I didn't give my number to anyone how did you get my number ಅಲ್ಲ ಅದೇ ಏನ್ ಗೊತ್ತಾ ಈಗ ನಿಮ್ಮ ಅಂದ್ರೆ ಫೇಸ್ಬುಕ್ ಅಲ್ಲಿ ನಂಗೆ ಮೆಸೇಜ್ ಬರ್ತಿತ್ತಲ್ವಾ ಈಗ ಯಾಕೆ ಮೆಸೇಜ್ ಇಲ್ಲ ಅಂತ wait I'm outside I'll call you back later ಅಲ್ಲ ಈಗ ಸ್ವಲ್ಪ ಒಂದು 5 ನಿಮಿಷ ಮಾತಾಡಿ ಮೇಡಮ್ ಅಷ್ಟೇ ನಮ್ಗೆ 5 ನಿಮಿಷ ಸಾಕು ನಂಗೆ ನೀವು ಯಾರಂತ ಗೊತ್ತಿಲ್ಲ ಆಕ್ಚುಲಿ ನನಗೆ ನೀವು ಯಾರಂತ ಗೊತ್ತಿಲ್ಲ ನಂಬರ್ ಕೂಡ ನಿಮಗೆ ಗೊತ್ತಿಲ್ಲ ನಾನು ಫಿಲ್ಮ್ ಡೈರೆಕ್ಟರ್ ಮೇಡಮ್ ಓಕೆ ಸೊ ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ದೇವೆ ಸೊ ನೀಡ್ ಅ ಗುಡ್ ಲುಕಿಂಗ್ ಗರ್ಲ್ okay ಅಂದ್ರೆ ಓಕೆ ಯು ಆರ್ ಲುಕಿಂಗ್ ಲೈಕ್ ಅಮೂಲ್ಯ ಆಫ್ ಕನ್ನಡ ಇಂಡಸ್ಟ್ರಿ you are looking like Amulya yeah you are looking like Amulya Kannada industry ಓಕೆ ಫೈನ್ ಓಕೆ ಸೊ ತುಂಬಾ ಖುಷಿ ಆಗುತ್ತೆ ಅಂದ್ರೆ ನಮ್ಮ ಶಾರ್ಟ್ ಫಿಲ್ಮ್ ಅಲ್ಲಿ ನೀವು ಆಕ್ಟ್ ಮಾಡಿದ್ರೆ ನಮಗೆ ಇಂಟ್ರೆಸ್ಟ್ ಇಲ್ಲ ಅಲ್ಲ
ಅಲ್ಲ ನೋ ಇಟ್ಸ್ ಎ ರಿಯಲಿ ಅ ಗುಡ್ ಕಾನ್ಸೆಪ್ಟ್. ಇಟ್ಸ್ ಅ ರಿಯಲಿ ಗುಡ್ ಕಾನ್ಸೆಪ್ಟ್ ಅಮೂಲ್ಯ, ಪ್ಲೀಸ್. ಅಲ್ಲ ಏನ್ ಗೊತ್ತಾ ನೋಡಿ, ಈಗ ನೀವು ಬರ್ತೀರಾ ಇಲ್ವಾ, ಒಂದು ಕಾನ್ಸೆಪ್ಟ್ ಇದೆ ಒಂದು ಶಾರ್ಟ್ ಫಿಲ್ಮಿಗೆ, ನೀವು ಆ್ಯಕ್ಟ್ ಮಾಡಿ, ನೀವು ಅಮೂಲ್ಯ ಥರ ಇದ್ದೀರಾ ಅಷ್ಟೇ. ಅಲ್ಲ ನೀವು ಈಗ ಏನ್ ಎನ್ಸ್ಕೊಂಡಿದ್ದಾರೆ ಅಂದ್ರೆ ನೀವು ತುಂಬಾ ಸ್ಟೈಲು, ದೊಡ್ಡ ಹೀರೋಯಿನ್ ಅಂತ ಅಲ್ವಾ, ತಲೆಯಲ್ಲಿ ಆತರ ಇದೆ ಅಲ್ವಾ? ಅಲ್ಲ ನೀವು ಆತರ ಯೋಚನೆ, ನಾವೊಂದು ಹಲೋ ಒಂದು 5 ನಿಮಿಷ ಮಾತಾಡ್ಬೋದಾ ಮೇಡಮ್? ಓಕೆ 5 ನಿಮಿಷ. ಓಕೆ, ಏನ್ ಗೊತ್ತಾ, ಇದರಲ್ಲಿ ಒಂದು ಸ್ವಲ್ಪ ಸ್ಟೋರಿ ಎಲ್ಲ ಒಳ್ಳೇದಿದೆ ಮೇಡಮ್. ಹೇಳಿ, ಖಾಲಿ ಒಂದೇ ನಿಮಿಷದಲ್ಲ? ಏನು ನಂಗೆ ಇಂಟ್ರೆಸ್ಟ್ ಇಲ್ಲ, ನಂಗೆ ಏನು ಹೇಳಿಕ್ ಹೋಗ್ಬೇಡಿ ಆಯ್ತಾ? ಹೌದಾ? ನಂಗೆ ಮತ್ತೆ ಕಾಲ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇಲ್ದಿದ್ರೆ ಅಲ್ಲ ಏನಾಗುತ್ತಂತ ಏನಾದ್ರು ಪ್ರಾಬ್ಲಮ್ ಆಗ್ತದಾ? ಏನು ನಂಗೆ ಏನು ಆಗುದಿಲ್ಲ, ನಮ್ಗೆ ಆಗ್ಬೋದು ಅಂತ. ನಿಮ್ಗೂ ಆಗುದು, ನೀವು ನಂಗೆ ಏನು ಮಾಡ್ಲಿಲ್ಲ ಅಲ್ಲ, ಏನು ಮಾಡ್ಲಿಲ್ಲ ಅಷ್ಟೇ ಅಷ್ಟೇ ಅಷ್ಟೇ. ನೀವು ಏನ್ ಮಾಡ್ಲಿಲ್ಲ, ನಾವು ಏನ್ ಮಾಡ್ಲಿಲ್ಲ ಅಂದ್ರೆ ಜಸ್ಟ್ ಅ ಫ್ರೆಂಡ್, ಆಸ್ ಅ ಫ್ರೆಂಡ್ ಐ ಆಮ್ ಸೇಯಿಂಗ್ ದಟ್ ಐ ಆಮ್ ರಿಕ್ವೆಸ್ಟಿಂಗ್ ಸಮ್. ಓಕೆ ಮೇಡಮ್, ನಿಮ್ಗೆ ಅದು ಬೇಕಾದ್ರೆ ತುಂಬಾ ಚೆನ್ನಾಗಿರೋ ಹುಡುಗಿರೆಲ್ಲ ಇರ್ತಾರೆ, ಅವ್ರನ್ನ ಕೇಳಿ. ಹೇಳಿ ನಮ್ಮ ನಂಬರು. ಅಲ್ಲ ಯಾವ್ದು ಅಲ್ಲ, ನೀವು ಸೋಹನ್ ನಿಮ್ಗೆ ಸುಹಾನ್ ಅಂತ ಹೇಳಿ ಕೊಟ್ಟಿದ್ರಾ? ಯಾವ್ದು ಸೋಹನ್ ಕೊಟ್ಟದ್ದು. ಏನ್ ಗೊತ್ತಾ, ಈಗ ನೀವು ಶಾರ್ಟ್ ಫಿಲ್ಮ್ ಆಕ್ಟ್ ಮಾಡ್ತೀರಾ ಮೇಡಮ್? ಯಾವ್ದು ಯಾವ್ದು ಅಣ್ಣ ಹೇಳಿ, ಅಣ್ಣ ಕರಿಬೇಡಿ ಪ್ಲೀಸ್. ಆಯ್ತು ಸರ್ ಬೇಡ, ಅಣ್ಣ ಸರ್ ಎಲ್ಲ ಬೇಡ. ಅದೇ ತುಂಬಾ ಖುಷಿ ಆಗ್ತದೆ ಅದು ಮಾತಾಡ. ಎಂತ ಗೊತ್ತಾ, ಈಗ ಈಗ ಶಾರ್ಟ್ ಫಿಲ್ಮಿಗೆ ಈಗ ನೀವು ಬರುದಿಲ್ಲ ಅಂತ ಆಯ್ತು, ಯಾರಾದ್ರೂ ಇರ್ತಾರೆ ನಿಮ್ ಫ್ರೆಂಡ್ಸು? ನಂಗೆ ಗೊತ್ತಿಲ್ಲ, ಅದ್ಯಾರು ನಿಮಗ್ ಸುಹಾನ್ ಬ್ಲಾ 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 ಅಂದ್ರಲ್ಲ, ಬ್ಲಾ 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 ಅಲ್ಲ, ಸುಹಾನ್ ಅವನ ಹೆಸರು, ಬ್ಲಾ 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 ಇಲ್ಲ ಆಯ್ತಾ? ಯಾವಾಗ್ಲೂ ನೋಡಿದ್ರು ಇದೆ ಬ್ಲಾ 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 ಎಲ್ಲ ಎಕ್ಸೆಟ್ರಾ. ಓಕೆ, ಸೊ ನಮಸ್ತೆ ಅಮೂಲ್ಯ ಅವರೇ, ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮದಿಂದ ಕಾಲ್ ಮಾಡ್ತಿದ್ದೇನೆ, ಸ್ಪಂದನಾ ಟಿವಿಯಿಂದ. ಓಕೆ, ಸೊ ಇದು ಪ್ರ್ಯಾಂಕ್ ಮಾಡ್ತಿದ್ದೇವೆ, ಪ್ರ್ಯಾಂಕ್ ಪ್ರೋಗ್ರಾಮ್. ಓಕೆ, ಸೊ ನಿಮ್ಮ ನಂಬರ್ ಕೊಟ್ಟಿರೋದು ಆದಿತ್ಯ ಅವರು. ಓಕೆ, ಸೊ ಇದೆಲ್ಲ ಇಷ್ಟೆಲ್ಲ ಮಾಡಿದ್ದು ನಾವು ತಮಾಷೆಗೆ. ಓಕೆ, ಬಾಯ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಒಂದು ಎಪಿಸೋಡ್ ಕಿರಿಕಿರಿ ಮಸ್ಕಿರಿ. ಆ್ಯಂಡ್ ಈ ಒಂದು ಎಪಿಸೋಡ್ನಲ್ಲಿ ಎಷ್ಟು ಜನರಿಗೆ ನಾವು ಪ್ರ್ಯಾಂಕ್ ಮಾಡಿ ಆಯಿತು ಅಂತ ನೀವೇ ನೋಡಿದ್ರಿ. ಆ್ಯಂಡ್ ಇದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್, ಫ್ರೆಂಡ್ಸ್ ಎಲ್ಲ ಇರ್ತಾರೆ, ಕೆಲವರು ಪ್ರ್ಯಾಂಕ್ ಮಾಡಬೇಕು ಅಂತ ಭಾರಿ ಆಸೆ ಇರುತ್ತೆ, ಬಟ್ ಅದಕ್ಕೊಂದು ಸಿಚುವೇಶನ್ ಬೇಕಾಗತ್ತೆ. ಸೊ ಅಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಬೇಕಾದ್ರೆ ಈ ಒಂದು ಪ್ರೋಗ್ರಾಮ್ಗೆ, ಈ ಒಂದು ಪ್ರೋಗ್ರಾಮ್ ನಂಬರ್ ಇದೆ, ವಾಟ್ಸಪ್ ನಂಬರ್, ಆ ವಾಟ್ಸಪ್ ನಂಬರ್ಗೆ ಕಳಿಸ್ಬೋದು. ಸೊ ಈಸಿಯಾಗಿ ಅವರನ್ನು ಪ್ರ್ಯಾಂಕ್ ಮಾಡ್ಬೋದು. ಓಕೆ, ಸೊ ನಿಮ್ಮ ಕ್ಲೋಸ್ ಫ್ರೆಂಡ್ಸ್, ಯಾಕಂದರೆ ತುಂಬ ಜನರು ತುಂಬ ಕ್ಲೋಸ್ ಫ್ರೆಂಡ್ಸ್ ಅವರ ನಂಬರನ್ನು ಕಳಿಸ್ತಿದ್ದಾರೆ. ಈಗಾಗಲೇ ತುಂಬ ಜನರ ನಂಬರ್ ಕೂಡ ಸಿಕ್ಕಿ ಆಗಿದೆ, ಪ್ರ್ಯಾಂಕ್ ಕೂಡ ಮಾಡಿ ಆಗಿದ್ದೇವೆ. ಆ್ಯಂಡ್ ತುಂಬ ಖುಷಿಯಾಗಿದೆ ಈ ಒಂದು ಎಪಿಸೋಡ್ನಲ್ಲಿ ತುಂಬ ಜನರಿಗೆ ಪ್ರ್ಯಾಂಕ್ ಮಾಡಿದ್ದೇವೆ ಅಲ್ಲ ಅಂತ. ಸೊ ಕೆಲವೊಂದು ಸತಿ ಈ ಒಂದು ಎಪಿಸೋಡ್ ನೋಡಲಿಕ್ಕೆ ಕೆಲವರಿಗೆ ಆಗಲ್ಲ. ಸೊ ಅಂಥವರಿಗೆ ಜಾಸ್ತಿಯಾಗಿ ಯೂಟ್ಯೂಬ್ನಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ಇದೆ, ಸೊ ಅಪ್ಲೋಡ್ ಆಗಿದೆ. ಎಲ್ಲ ಎಪಿಸೋಡ್ಸ್ ಕೂಡ ಯೂಟ್ಯೂಬ್ನಲ್ಲಿ ಇದೆ. ಸೊ ಯೂಟ್ಯೂಬ್ನಲ್ಲಿ ನಮ್ಮ ಕಿರಿಕಿರಿ ಮಸ್ಕಿರಿ ಎಪಿಸೋಡನ್ನು ನೋಡಿಕೊಂಡು ಎಂಜಾಯ್ ಮಾಡ್ಬೋದು. ಓಕೆ, ಸೊ ಇದೇ ರೀತಿಯಾಗಿ ಪ್ರತಿ ಸಂಡೇ ಕೂಡ ಬರ್ತಾ ಇರ್ತಾನೆ. ಸೊ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಫುಲ್ ಸ್ಟಾಪ್. ಓಕೆ, ಇನ್ನು ಬರೋದು ನೆಕ್ಸ್ಟ್ ಸಂಡೇ. ಸೊ ಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ. ಬಾಯ್.